ತುರುವೇಕೆರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸಹಯೋಗದೊಂದಿಗೆ ವಿಶ್ವ ಮಾನವ ಕುವೆಂಪುರವರ ದಿನಾಚರಣೆ ಮಾಡಲಾಯಿತು। ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ರೇಣುಕುಮಾರ್, ಬಿಇಒ ಪದ್ಮನಾಭ್, ಇಒ ಸತೀಶ್, ಪ್ರೊಫೆಸರ್ ಪುಟ್ಟರಂಗಪ್ಪ, ಡಿಪಿ ರಾಜು, ಟಿಎಸ್ ಬೋರೇಗೌಡ, ಕುಮಾರಿ ಪೂಜಾ, ನಂ ರಾಜು, ಲಕ್ಷ್ಮೀ ರಾಜ್ಕುಮಾರ್ ಉಪಸ್ಥಿತರಿದ್ದರು। ವರದಿ ಸುರೇಶ್ ಬಾಬು, ತುರುವೇಕೆರೆ। ಇದುವರೆಗೂ ಮಲೆನಾಡಿನ ಕವಿ, ಯುಗದ ಕವಿ, ಜಗದ ಕವಿ, ರಸಋಷಿ, ಕಾವ್ಯವನ್ನು ರಚಿಸಿ ಇಡೀ ಜಗತ್ತಿಗೆ ಒಂದು ಕಾವ್ಯ ರಸಧಾರೆಯನ್ನು ಹಚ್ಚಿರ್ತಕ್ಕಂಥ ಕುವೆಂಪುರವರ ವಿಚಾರಧಾರೆಗಳನ್ನ ಅತ್ಯಂತ ಎಲ್ಲ ಮಾನ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ತುಂಬಾ ಸಂತೋಷ ಆಯಿತು। ಅದರಲ್ಲೂ ತಾಲೂಕು ಆಡಳಿತ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮತ್ತೆ ನಮ್ಮ ಶಾಲೆಯ ಸಂಯುಕ್ತ ಹಂತದಲ್ಲಿ ಈ ಕಾರ್ಯಕ್ರಮ ಆಗಿತ್ತು। ತುಂಬಾ ಅದ್ಭುತವಾದ ಕಾರ್ಯಕ್ರಮ। ಈ ಒಂದು ಕಾರ್ಯಕ್ರಮ ನಾನು ಇದುವರೆಗೂ ಎಲ್ಲ ಮಾತನ್ನ ಶ್ರೀಯುತ ಕುವೆಂಪುರವರ ಬಗ್ಗೆ ಮಾತಾಡಿದ್ದಾರೆ, ನಾನು ಮಾತಾಡಲ್ಲ। ಜಾನಪದ ನೃತ್ಯ ವೀರಗಾಸೆ ತಂಡದಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಜನವರಿ 7, 8, 9 ಈ ದಿನಾಂಕಗಳಂದು ಶಿವಮೊಗ್ಗದಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನ ಆಯೋಜನೆಗೊಂಡಿದೆ। ಈ ಒಂದು ಸಮ್ಮೇಳನಕ್ಕೆ, ಈ ಒಂದು ಸ್ಪರ್ಧೆಗಳಿಗೆ ನಮ್ಮ ಶಾಲೆಯಿಂದ ವಿದ್ಯಾರ್ಥಿಗಳು, ಕಲಾವಿದರು ಮತ್ತು ಕಾನ್ಫರೆನ್ಸ್ ಬೆಳೆಸಿಕೊಡಬೇಕಾಗಿದೆ। ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ರಾಜು ಈ ಒಂದು ಸಮಾರಂಭದಲ್ಲಿ ಮನವಿಯನ್ನು ಕೊಡಿ ಅಂತ ಹೇಳಿದ್ರು। ಅವ್ರ ಶ್ರೀಯುತರಿಗೆ ಈ ಸಂದರ್ಭದಲ್ಲಿ ಮನವಿಯನ್ನು ಕೊಡ್ತಾ ಈ ಕಾರ್ಯಕ್ರಮದಲ್ಲಿ ನಾನು ಮಾತಿಗೆ ವಿರಾಮ ಕೇಳ್ತಾ ಇದ್ದೇನೆ। ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಡಿಪಿ ರಾಜು, ಇವರಿಬ್ಬರು ರಾಜರು ನಮ್ಮ ಕಡೆ ಕಂಡು ಬಂದ್ರೆ ಗೆಲುವು ನಮ್ಮದಾಗ್ತದೆ ಪ್ರತಿಭಾ ಕಾಲೇಜಿನಲ್ಲಿ। ಯಾಕೆಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಅದರಲ್ಲೂ ಜಾನಪದ ನೃತ್ಯದಲ್ಲಿ ನಮ್ಮ ಶಾಲೆ ಪ್ರಥಮ ಬಾರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಕೆಲಸ ಅವರು